ಕನ್ನಡದ ಪೊಗರು ಚಿತ್ರದಲ್ಲೇ ಬ್ರಾಹ್ಮಣರಿಗೆ ಅವಹೇಳನ ಆಗಿರುವುದನ್ನು ಪೇಜಾವರ ಮಠಾಧೀಶ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಖಂಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಚಿತ್ರದಲ್ಲೇ ಬ್ರಾಹ್ಮಣರನ್ನು ಅವಹೇಳನ ಮಾಡುವ ದೃಶ್ಯಗಳಿರುವುದು ಗಮನಕ್ಕೆ ಬಂತು. ಸಮಾಜದಲ್ಲೇ ನೆಮ್ಮದಿಯಿಂದ ಬಾಳಬೇಕಾದರೆ ಇಂತಹ ಕೃತ್ಯಗಳಿಗೆ ಕೈ ಹಾಕಬಾರದು. ಒಂದು ಸಮಾಜವನ್ನು ಕೆಣಕಿ ಹಳಿದು ಯಾರು ನೆಮ್ಮದಿಯಾಗಿ ಬದುಕಲು ಸಾಧ್ಯವಿಲ್ಲ. ಅವಹೇಳನ ಮಾಡುವ ಕೃತ್ಯ ಇಲ್ಲಿಗೆ ಕೊನೆಯಾಗಲಿ ಎಂದರು. ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವ ಕೆಲಸ ಯಾರು ಮಾಡಬೇಡಿ ಎಂದು ಪೊಗರು ಚಿತ್ರತಂಡ ಪೇಜಾವರ ಶ್ರೀ ಎಚ್ಚರಿಕೆ ನೀಡಿದ್ದಾರೆ. ಪೊಗರು ಅನ್ನುವ ಹೆಸರಿನ ಕನ್ನಡ ಚಲಚಿತ್ರದಲ್ಲಿ ಬ್ರಾಹ್ಮಣರನ್ನು ಅವಹೇಳನ ಮಾಡುವಂತಹ ದೃಶ್ಯಗಳಿದ್ದಾವೆ ಅನ್ನುವುದು ತಿಳಿಯಿತು. ಬ್ರಾಹ್ಮಣ ಸಮಾಜ ಒಂದಾಗಿ ಅದನ್ನು ಪ್ರತಿಭಟಿಸಿದಾಗ ಅದನ್ನು ಅಂತಹ ದೃಶ್ಯಗಳಿಗೆ ಕತ್ತರಿ ಹಾಕಿ ಅದನ್ನು ಸರಿಪಡಿಸುವಂತಹ ವಾಗ್ದಾನ ದೊರೆತದ್ದು ಕೂಡ ತಿಳಿಯಿತು. ಸಮಾಜದಲ್ಲಿ ಎಲ್ಲರೂ ಕೂಡ ನಾವು ನೆಮ್ಮದಿಯಿಂದ ಬಾಳಬೇಕು ಅಂತಿದ್ದದ್ದಾದರೆ ಇಂತಹ ಕೃತ್ಯಗಳಿಗೆ ಯಾರೂ ಕೈ ಹಾಕಬಾರದು. ಅದು ಬ್ರಾಹ್ಮಣ ಸಮಾಜ ಇರಬಹುದು, ಇಲ್ಲ ಮತ್ತೊಂದು ಸಮಾಜ ಇರಬಹುದು. ನಾವು ಯಾವ ಸಮಾಜದೊಳಗೆ ವಾಸಿಸ್ತಾ ಇದ್ದೀವೋ ಅಂತಹ ಸಮಾಜದ ಯಾರನ್ನೋ ಕೆಣಕಿ ಯಾರನ್ನೋ ಹಳಿದು